ಅವ್ಯವಸ್ಥೆಯ ಆಕಾರದಲ್ಲಿರುವ ಪರಿಸರ ಕಸ ಕಡ್ಡಿ ತ್ಯಾಜ್ಯಗಳಿಂದ ಕೂಡಿ ಗಬ್ಬೆದ್ದು ನಾಡ್ತಾ ಇರೋ ಪ್ರದೇಶ. ಸಾರ್ವಜನಿಕ ಶೌಚಾಲಯದ ಸ್ಥಿತಿಯಂತೂ ಅಧೋಗತಿ. ಬಾಗಿಲುಗಳಿಗಿಲ್ಲದ ಬಿರುಕು ಬಿಟ್ಟ ಶೌಚಾಲಯ. ಇಲ್ಲಿ ಸ್ವಚ್ಛತೆ ಎಂಬುದೇ ಮರೀಚಿಕೆಯಾಗಿದೆ. ಈ ದೃಶ್ಯ ಕಂಡು ಬಂದಿರೋದು ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿ. ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ ಉರ್ವ ಸ್ಟೋರ್ ಪರಿಸರ ಇದೀಗ ಸಾಂಕ್ರಾಮಿಕ ರೋಗದ ತಾಣವಾಗಿ ಮಾರ್ಪಟ್ಟಿದೆ. ಉರ್ವ ಸ್ಟೋರ್ ಮೈದಾನದ ಹಿಂಬದಿಯಲ್ಲಿ ಸಾರ್ವಜನಿಕ ಶೌಚಾಲಯವಿದ್ದು ಅವ್ಯವಸ್ಥೆಯ ಆಕಾರದಲ್ಲಿದೆ. ದಿನಂಪ್ರತಿ ಅದೆಷ್ಟೋ ಮಂದಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗುತ್ತಿದ್ದು ಗಬ್ಬೆದ್ದು ನಾರುತ್ತಿದೆ. ಸಮರ್ಪಕವಾದ ನೀರಿನ ವ್ಯವಸ್ಥೆಯೂ ಅಲ್ಲಿಲ್ಲ. ಶೌಚಾಲಯಕ್ಕೆ ಬಾಗಿಲುಗಳಿಲ್ಲ. ಬಿರುಕು ಬಿಟ್ಟ ಗೋಡೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಶೌಚಾಲಯದ ಒಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತಿಲ್ಲ. ಬೀಡಿ, ಸಿಗರೇಟ್ ತುಂಡುಗಳು, ಪ್ಯಾಕ್ಗಳ ದರ್ಶನವಾಗಲಿದೆ. ಶೌಚಗೃಹದ ವಾಶ್ ಬೇಸಿನ್, ಮೂತ್ರ ವಿಸರ್ಜನೆಗೆ ವ್ಯವಸ್ಥೆ ಮಾಡಿರುವುದಕ್ಕೆ ನೀರಿನ ಪೈಪ್ ಸಹ ಇಲ್ಲವಾಗಿದೆ. ಅದರಲ್ಲಿ ಉಗುಳಿ ಅಧ್ವಾನವಾಗಿದೆ. ನೀರು ಕಾಣದ ಈ ಶೌಚಗೃಹಕ್ಕೆ ಹೆಜ್ಜೆ ಇಡಲಾಗದ ದುಸ್ಥಿತಿಯಲ್ಲಿದೆ. ಇಲ್ಲಿರುವ ಶೌಚಾಲಯಗಳನ್ನು ನೋಡುವುದಾದರೆ ಸಾರ್ವಜನಿಕರು ಬಳಸುವ ಹಾಗಿಲ್ಲ. ಅತ್ತ ಕಡೆ ನಡೆದುಕೊಂಡು ಹೋಗುವ ಹಾಗೂ ಇಲ್ಲ. ನಡೆದುಕೊಂಡು ಹೋಗುವವರು ಮೂಗು ಮುಚ್ಚಿ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಸಾಕಷ್ಟು ಜನರು ಓಡಾಡುವ ಸ್ಥಳ ಇದಾಗಿದ್ದು ಈ ಪರಿಸರವೇ ಗಬ್ಬೆದ್ದು ನಾರುತ್ತಿದೆ. ಸಂಪೂರ್ಣ ಹದಗೆಟ್ಟು ಹೋಗಿರುವ ಶೌಚಾಲಯವಾಗಿದ್ರೆ ಮತ್ತೊಂದು ಕಡೆ ಕಸ ಕಡ್ಡಿಗಳಿಂದ ತುಂಬಿ ನಾರುತ್ತಿರುವ ಪರಿಸರ. ಈಗಾಗಲೇ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದಾರೆ ಜನತೆ. ಪರಿಸರದ ಮೂಲ ಉರುಷ್ಟೋರ್ದ ಏರೇಡು ಈ ಮೈದಾನ ಯಕ್ಷಗಾನ ಆಪಿನ ಜಾಗ ಅಂಚಾದ ಮೂಲ ಟಾಯ್ಲೆಟ್ ಉಂಡು. ಈ ಟಾಯ್ಲೆಟ್ ಸರಿ ಇಜ್ಜಿ ನೆಕ್ಸ್ಟ್ ಭಾಳ ಆಪಿನ ವ್ಯವಸ್ಥೆಯನ್ನು ಅಧಿಕಾರ ನಾಲ್ಕು ಬರ್ತದೆ ತೂದು ಮಲ್ಪಡೋದು ಎಂಗ್ಲವನ್ನೇ ಅಕಲ ಮೆತ್ತು ಮಕ್ಕ ಇಡೀ ಪರಿಸರ ಮೂಲು ಓಲ ಸರಿಜ್ಜಿ ಕಜಾವು ಮಕ್ಕ ಅಲ್ಪ ಅಲ್ಪ ತೊಟ್ಟೆ ಒಂದು ಪೂರ ಪಾಡ್ದೆ ಕ್ಲೀನ್ ಮಾಡ್ಕೊಳ್ಳಿ ಬಾಗಿನ ಇಜ್ಜಾಕಲೇ ಒಂದು ಪೂರ ದಾಯಿಗೆ ಮಾಡ್ಕೊಂಡು ಒಂದು ಟಾಯ್ಲೆಟ್ ಮಂಡ ಫುಲ್ಲು ಊರ್ದು పోతుంది నాకు వ్యవస్థ దాలజీ నీరిజ్జి ఓపెన్ బాకిలిజ్జి దాలజీ ఫుల్లు గలేజీ ಸುತ್ತಮುತ್ತ ಗಲೇಜಿ ಉಂಟು. ಎಂಟು ರೋಗಗಳು ಹರಡು ಖಂಡಿತ ಮುಂದೆ ಸರಿ ಮಾಡ್ತದೆ. ನಮ್ಮ ಅಧಿಕಾರನ ಕೂಡ ಸರಿ ಮಾಡ್ತದೆ ಕೊರೋಡು. ಉರ್ವ ಸ್ಟೋರ್ನಲ್ಲಿರುವ ಈ ಶೌಚಾಲಯ ಮತ್ತು ಇಲ್ಲಿನ ಪರಿಸರದ ಸ್ವಚ್ಛತೆಯನ್ನ ಕಾಪಾಡಬೇಕು. ಇಲ್ಲವಾದರೆ ರೋಗಗಳು ಹರಡುವುದಂತೂ ಗ್ಯಾರಂಟಿ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಳೀಯ ಜನಪ್ರತಿನಿಧಿಗಳು ಈ ಸಮಸ್ಯೆಗೆ ಮುಕ್ತಿ ನೀಡಲಿ, ಇಲ್ಲಿನ ಸ್ವಚ್ಛತೆಯನ್ನ ಕಾಪಾಡಲಿ ಎಂದು ಸ್ಥಳೀಯ ನಾಗರಿಕರು ಆಗ್ರಹಿಸಿದ್ದಾರೆ. ನಮ್ಮ ಉರ್ವ ಸ್ಟೋರ್ದ ಮೈದಾನದ ಬರೀಟ್ ಒಂಜಿ ಟಾಯ್ಲೆಟ್ ಉಂಟು. ಟಾಯ್ಲೆಟ್ ಬಂಡ ಅವು ಸರಿ ಕಟ್ಟು ಪೂರ ಸರಿ ಐಟ್ ದಾಲ ವ್ಯವಸ್ಥೆ ಹಚ್ಚಿ ಈ ಉತ್ತರ ಕನ್ನಡ ಜನಗಳು ಬರ್ತದೆ ಕಾಡೆ ಬರ್ಪೇರು ಅಗಲು ಬರ್ತದೆ ಅವು ಅಗಲು ಮನ್ಪುನ ಒಂಜಿ ದೈನಂದಿನ ಕರ್ತವ್ಯ ಅದೇ ಅವು ಮನ್ಪೊಡೆ ಹಾಕ್ನು ಐಟ್ ನೀರಿಚ್ಚಿ ಅಂಚೆನೆ ಅಗಲು ಪಿರ ಹೋಗ್ಪೇರು ಅಂಚ ಕುಡೋರಿ ಬತ್ತಿನ ಐಗೆ ಹೋಗ್ಬೇರು ಅಂಚ ರಾಶಿ ರಾಶಿ ಗಲೀಜಿ ಆಯ್ತೋಲೆ ಉಂಟು. ಇತ್ತ ಪೂರ ಸಾಂಕ್ರಾಮಿಕ ರೋಗ ಪೂರ ಬರೋದುಂಡು. ಆ ರೋಗಕ್ಕೂ ಆ ಮೂಲ ಕಾರಣ ನಮಗೆ ಬೋಡಿ ಆಗ್ತದೆ. ಐಕ್ ಐತ ಸಂಬಂಧಪಟ್ಟಿನ ಅಧಿಕಾರಿನಗಳು ಜನಪ್ರತಿನಿಧಿಗಳು ಐತ ವಿಷಯ ಮುತುವರ್ಜಿ ವಹಿಸಿದು ಐತ ಬೇಲೆ ಮಾಡ್ಕೊಡೋದು ಕೇಳುವ. ಸ್ಮಾರ್ಟ್ ಸಿಟಿಯಾಗುತ್ತಿರುವ ಮಂಗಳೂರು ನಗರದಲ್ಲಿ ಸಮಸ್ಯೆಗಳ ಸರಮಾಲೆಗಳಿವೆ. ಅದರಲ್ಲಿ ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ಸಾರ್ವಜನಿಕ ಶೌಚಾಲಯವೂ ಸೇರಿದೆ. ಅವ್ಯವಸ್ಥೆಯಲ್ಲಿರುವ ಈ ಶೌಚಾಲಯ ಮತ್ತು ಕಸ ಕಡ್ಡಿಗಳಿಂದ ಕೂಡಿದ ಪರಿಸರವನ್ನು ಸ್ವಚ್ಛಗೊಳಿಸಿ ಸ್ವಚ್ಛತೆಯನ್ನ ಕಾಪಾಡಲಿ. ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಸಮಸ್ಯೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಶೀಘ್ರದಲ್ಲೇ ಸ್ವಚ್ಛಂದ ಪರಿಸರ ನಿರ್ಮಾಣ ಮಾಡಲಿ ಎಂಬುದೇ ನಮ್ಮ ಆಶಯ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.